ಟಗ್ ಮೇಲೆತ್ತುವ ಕಾರ್ಯಾಚರಣೆ ಕೊನೆಗೂ ಸಫಲಗೊಂಡಿದೆ. ಪಡುಬಿದ್ರಿ ಬಳಿ ಮಗುಚಿ ಬಿದ್ದಿದ್ದ ಸ್ಥಿತಿಯಲ್ಲಿ ಅಲಯನ್ಸ್ ಟಗ್ ಮೇಲೆತ್ತುವ ಕಾರ್ಯಾಚರಣೆ ಸಫಲಗೊಂಡಿತ್ತು. ಕಳೆದ 9 ದಿನಗಳಿಂದ ತಾಂತ್ರಿಕ ದೋಷದಿಂದ ಕಾರ್ಯಾಚರಣೆಯು ವಿಫಲಗೊಂಡಿದ್ದು, ವೆಂಕಟೇಶ್ ಬಿಲಾಲ್ ನೇತೃತ್ವದ ಬದ್ರಿಯಾ ಹಾಗೂ ಯೋಜಕ ಕಂಪನಿಯ ಪ್ರತಿನಿಧಿಗಳು ಸೇರಿದಂತೆ ಸಭೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಜಂಟಿ ಕಾರ್ಯಾಚರಣೆಗೆ ಸೂಚನೆ ನೀಡಿದರು. ಮಂಗಳವಾರ ಹೆಚ್ಚುವರಿ ಯಂತ್ರದ ಸಹಾಯದಿಂದ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿ ಮಗುಚಿಬಿದ್ದ ಟಗ್ ಅನ್ನು ಸರಿ ನಿಲ್ಲಿಸುವಲ್ಲಿ ಯಶಸ್ಸು ಕಂಡಿದೆ. ಒಳಭಾಗದಲ್ಲಿ 3 ಸಿಬ್ಬಂದಿಗಳ ದೇಹವು ಇರುವ ಶಂಕೆ ಬಗ್ಗೆ ಸಂಶಯ ವ್ಯಕ್ತವಾಗಿತ್ತು. ಇದೀಗ ಒಬ್ಬರ ಮೃತದೇಹ ಪತ್ತೆಯಾಗಿದ್ದು ಅಸ್ಪಕಲಿಕಲ್ಪ ಎಂದು ಗುರುತಿಸಲಾಗಿದೆ. ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ.